ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡ ರಮಾನಾಥ ರೈ ಅವರು ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ನಡೆದು ಯಾವೊಬ್ಬ ಅರ್ಹ ಮತದಾರರು ಪಟ್ಟಿಯಿಂದ ಬಿಟ್ಟು ಹೋಗದಿರುವ ನಿಟ್ಟಿನಲ್ಲಿ ನಡೆಯಬೇಕು ಎಂದು ಹೇಳಿದರು. ಜನರು ಯಾವುದೇ ರೀತಿಯ ಅಪಪ್ರಚಾರಕ್ಕೆ ಕಿವಿಕೊಡಬಾರದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕು ಪ್ರತಿಯೊಬ್ಬ ನಾಗರಿಕರ ಹಕ್ಕು. ಅರ್ಹ ಮತದಾರರನ್ನ ಯಾವುದೇ ಕಾರಣಕ್ಕೂ ಪಟ್ಟಿಯಿಂದ ಕೈಬಿಟ್ಟಲೆ ಆತ ಜೀವಂತ ಇದ್ದರೂ ಸತ್ತ ಹಾಗೆ. ಅದಕ್ಕೆ ಅವಕಾಶ ಆಗದಂತೆ ಎಸ್ಐಆರ್ ಪ್ರಕ್ರಿಯೆ ನಡೆಸಬೇಕಿದೆ ಎಂದು ಹೇಳಿದರು. ಇದು ಬಿಜೆಪಿಯವರ ಹುನ್ನಾರ. ಕೆಲವು ಜನರು ಮತದಾರ ಪಟ್ಟಿಯಿಂದ ದೂರ ಉಳಿಸಬೇಕು. ಒಂದು ಹೇಳ್ತೇನೆ, ಭಾರತೀಯ ಜನತಾ ಪಕ್ಷ ಕೆಲವು ಜನರ ಹೆಸರನ್ನು ಮತದಾರ ಪಟ್ಟಿಯಿಂದ ದೂರ ಇಡಬೇಕು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಆದರೆ ಕಾಂಗ್ರೆಸ್ನ ಒಂದು ಅಪೇಕ್ಷೆ ಯಾವುದೇ ಪಕ್ಷದಲ್ಲಿ ಇರಲಿ, ಅವನು ಮತದಾರ ಪಟ್ಟಿಯ ಅರ್ಹ ಮತದಾರ ಇರಬೇಕು ಅಂತ ಹೇಳಿ ನಮ್ಮ ಕೆಲವು ಜನರ ಕೆಲವು ಕಮ್ಯುನಿಟಿಯ ಎಲ್ಲ ಜನರ ಕಮ್ಯುನಿಟಿಯ ಪ್ರಶ್ನೆ ಇಲ್ಲ. ನಮ್ಗೆ ಎಲ್ಲವೂ ಕೂಡ ಒಂದೇ. ಮನುಷ್ಯ ಎಲ್ಲ ಮನುಷ್ಯನಾಗಿ ದೇವರ ಹೆಸರನ್ನು ಹುಟ್ಟಿದನಲ್ಲ, ಆ ಎಲ್ಲ ಮನುಷ್ಯರು ಅರ್ಹ ಮತದಾರರಿದ್ದಾರೆ. ಆ ಮತದಾರ ಪಟ್ಟಿಗೆ ಒಂದು ಸೇರಿ ಬಿಜೆಪಿ ಮುಖಂಡರು ಮೂರ್ಖತನದ ಮಾತುಗಳನ್ನಾಡುತ್ತಿದ್ದಾರೆ. ಬೇರೆ ದೇಶದವರನ್ನ ಮತದಾರರ ಪಟ್ಟಿಗೆ ಸೇರಿಸುತ್ತಾರೆ. ಸಾಮೂಹಿಕವಾಗಿ ಪ್ರಕ್ರಿಯೆ ನಡೆಸಲಾಗುತ್ತಿದೆ ಎಂಬುದಾಗಿ ಮಸೀದಿಗಳ ಹೆಸರನ್ನು ಹೇಳುತ್ತಾರೆ. ಆನ್ಲೈನ್ನಲ್ಲಿಯೇ ಎಸ್ಐಆರ್ ಪ್ರಕ್ರಿಯೆ ನಡೆಸಲು ಅವಕಾಶವನ್ನ ಚುನಾವಣಾ ಆಯೋಗ ಕಲ್ಪಿಸಿದೆ. ಹಾಗಿರುವಾಗ ಬಿಜೆಪಿಯವರದ್ದು ತಲೆಬುಡ ಇಲ್ಲದ ಮಾತುಗಳು. ಬಿಎಲ್ಒಗಳು ಹಲವು ಕಷ್ಟಗಳ ನಡುವೆಯೂ ತಮ್ಮ ಕೆಲಸವನ್ನ ಮಾಡುತ್ತಿದ್ದಾರೆ. ಆದರೆ ಬಿಜೆಪಿ ಮುಖಂಡರು ಈ ಕೆಲಸದಲ್ಲೂ ತಮ್ಮ ರಾಜಕೀಯ ಮತೀಯ ಭಾವನೆ ಕೆರಳಿಸುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಅವಧಿಯಲ್ಲಿಯೂ ಎಸ್ಐಆರ್ ಪ್ರಕ್ರಿಯೆಯಾಗಿದೆ. ಇದು 11ನೇ ಎಸ್ಐಆರ್ ಎಂದು ಬಿಜೆಪಿಯವರು ಆರೋಪಿಸುತ್ತಿದ್ದಾರೆ. ನನ್ನ ಅನುಭವದ ಪ್ರಕಾರ ಹಿಂದೆಯೂ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ಕಾನಿಷ್ಮಾರಿ ಹೆಸರಿನಲ್ಲಿ ನಡೆಸಲಾಗುತ್ತಿತ್ತು. ಈ ರೀತಿ ಎನ್ಯುಮರೇಷನ್ ಫಾರಂಗೆ ಸಹಿ ಹಾಕಿಸಿಕೊಂಡು ನಡೆಸುವ ಪ್ರಕ್ರಿಯೆ ನಡೆದಿಲ್ಲ. ಈ ಪ್ರಕ್ರಿಯೆ ನನಗೂ ಹೊಸ ಅನುಭವ ಎಂದರು. ಮತದಾರರ ಪಟ್ಟಿಗೆ ಸೇರಿಸಲು ಸಾಕಷ್ಟು ದಾಖಲೆಗಳು, ಪುರಾವೆಗಳನ್ನ ನೀಡಬೇಕು. ಆದರೆ ತೆಗೆದುಹಾಕುವುದು ಸುಲಭ. ಅದನ್ನ ಮಾಡುವ ಪ್ರಯತ್ನವನ್ನ ಬಿಜೆಪಿಯವರು ಮಾಡುತ್ತಾರೆ ಎಂದು ಆರೋಪಿಸಿದರು. ಬಿಎಲ್ಒಗಳ ಜೊತೆ ಎಲ್ಲಾ ಪಕ್ಷದ ಬಿಎಲ್ಎಗಳಿಗೂ ಮನೆ ಮನೆಗೆ ಭೇಟಿ ನೀಡಲು ಅವಕಾಶವನ್ನ ನೀಡಲಾಗಿದೆ. ಪಕ್ಷದಿಂದಲೂ ಬಿಎಲ್ಎಗಳಿಗೆ ಮಾಹಿತಿ ಜಾಗೃತಿ ಒದಗಿಸಲಾಗಿದ್ದು, ಜಿಲ್ಲೆಯಲ್ಲಿ ಬಿಎಲ್ಒಗಳ ಮೂಲಕವೂ ಪಕ್ಷಾತೀತವಾಗಿ ಬಿಎಲ್ಎಗಳಿಗೆ ಮಾಹಿತಿಯನ್ನ ಒದಗಿಸಲಾಗಿದೆ ಎಂದು ಹೇಳಿದರು. ಈ ವೇಳೆ ಕಚ್ಚಾ ತೈಲ ಬೆಲೆ ಇಳಿಕೆಯ ಕುರಿತು ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ. ಅದರ ಲಾಭ ಜನಸಾಮಾನ್ಯರಿಗೆ ದೊರೆಯಬೇಕೇ ಹೊರತು ತೈಲ ಕಂಪನಿಗಳಿಗೆ ಅಲ್ಲ ಎಂದರು. ಈ ವೇಳೆ ಧರ್ಮ, ದೇಶ ಪ್ರೇಮದ ಹೆಸರಿನ ಜೊತೆಗೆ ಅಯೋಧ್ಯೆ ದೇವರ ಹೆಸರಿನಲ್ಲೂ ಲೂಟಿ ನಡೆದಿರುವುದು ಬೇಸರದ ಸಂಗತಿ. ಕೊಲ್ಲೂರು ದೇವಳದಿಂದ ಶಿಕ್ಷಣ ಸಂಸ್ಥೆಯೊಂದು ಚೆಕ್ ಮೂಲಕ ಊಟದ ಹಣ ಪಡೆಯುತ್ತಿದ್ದದನ್ನ ನಿಲ್ಲಿಸಿದ್ದಕ್ಕೆ ನನ್ನನ್ನ ವಿರೋಧಿಸಲಾಗಿತ್ತು. ಆದರೆ ಇದೀಗ ಧರ್ಮದ ಹೆಸರಿನಲ್ಲೇ ದೇವರ ಹುಂಡಿಗೆ ಕೈ ಹಾಕಿ ಎಂದು ಮಾಜಿ ಸಚಿವ ರಮಾನಾಥ ರೈ ಅವರು ಆರೋಪಿಸಿದರು. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಶಶಿಧರ್ ಹೆಗ್ಡೆ, ಪ್ರಕಾಶ್ ಸಾಲ್ಯಾನ್, ಹರಿನಾಥ್, ಮಮತಾ ಗಟ್ಟಿ, ಮಂಜುಳಾ ನಾಯಕ್, ವಿಕಾಸ್ ಶೆಟ್ಟಿ, ಶುಭೋದಯ ಆಳ್ವ, ಹೊನ್ನಯ್ಯ ಪದ್ಮನಾಭ, ಗೀತಾ, ಸಚಿನ್, ಯೋಗೀಶ್, ಶಬೀರ್, ಸುಹಾನ್ ಆಳ್ವ, ಜೋಕಿಂ ಪ್ರಸಾದ್ ಜೈನ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು.